ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಆಯ್ಕೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲ ಬಾರಿಗೆ ಉಡುಪಿ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ। ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮೊದಲ ಬಾರಿ ಉಡುಪಿ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿದ್ದೇನೆ। ಬಹಳ ಸಂತೋಷದಿಂದ ಈ ಜಿಲ್ಲೆಗೆ ಉಸ್ತುವಾರಿಯಾಗಿ ಜವಾಬ್ದಾರಿ ವಹಿಸಿಕೊಂಡಿದ್ದೇನೆ। ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳಷ್ಟು ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ನೀಡಿದ್ದಾರೆ। ಉಡುಪಿ ಜಿಲ್ಲೆ ಬಹಳಷ್ಟು ದೊಡ್ಡ ನಾಯಕರನ್ನ ರಾಜ್ಯಕ್ಕೆ ಈ ದೇಶಕ್ಕೆ ಪರಿಚಯಿಸಿದ ಜಿಲ್ಲೆಯಾಗಿದೆ। ಶ್ರೀಕೃಷ್ಣನ ನೆನೆದು ಮಹಾಲಕ್ಷ್ಮಿ ಆಶೀರ್ವಾದ ಪಡೆದು ಬಹಳಷ್ಟು ಖುಷಿಯಾಗಿ ಈ ಜಿಲ್ಲೆಗೆ ಕಾಲಿಟ್ಟಿದ್ದೇನೆ ಅಂತ ಹೇಳಿದರು। ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಬಹಳಷ್ಟು ದೊಡ್ಡ ಇಲಾಖೆಯಾಗಿದೆ। ಜೀವನದ ಪ್ರತಿಯೊಂದು ಹಂತದಲ್ಲಿ ಮಕ್ಕಳಿಂದ ಹಿಡಿದು ಅಂಗವಿಕಲರಿಗೆ ಹಿರಿಯ ನಾಗರಿಕರವರೆಗೆ ಇಲಾಖೆಗೆ ಜೀವನದ ದೊಡ್ಡ ಪಾತ್ರ ವಹಿಸಲಿದೆ ಅಂತ ಲಕ್ಷ್ಮಿ ಹೇಳಿದರು। ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದೀನಿ। ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ। ಉಡುಪಿ ಜಿಲ್ಲೆ ಬಹಳ ದೊಡ್ಡ ನಾಯಕರನ್ನು ಈ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಂಥ ಜಿಲ್ಲೆ। ಶ್ರೀಕೃಷ್ಣನ ನೆನೆದು ಇವತ್ತು ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ತಗೊಂಡು ಬಹಳಷ್ಟು ಪಾಸಿಟಿವ್ ಆಗಿ ಕ್ಷೇತ್ರಕ್ಕೆ ಜಿಲ್ಲೆಗೆ ಕಾಲಿಟ್ಟಿದ್ದೀನಿ। ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಬಹಳಷ್ಟು ದೊಡ್ಡ ಇಲಾಖೆ। ಜೀವನದ ಪ್ರತಿಯೊಂದು ಹಂತದಲ್ಲಿ ಮಹಿಳೆಗೆ, ಮಕ್ಕಳಿಗೆ, ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ ಆಗ ಜೀವನದಲ್ಲಿ ತುಂಬ ಸಂತೋಷ ಅನಿಸುತ್ತೆ। ಕಾಂಗ್ರೆಸ್ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಭರವಸೆಗಳನ್ನು ಕೊಟ್ಟಿತ್ತು। ಅದರಲ್ಲೂ ಮಹಿಳೆಯರ ಸ್ವಾವಲಂಬನ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಏನು ಶಕ್ತಿ ಅನ್ನುವಂಥ ಈ ಭರವಸೆಯನ್ನು ಒಂದೇ ಒಂದು ತಿಂಗಳ ಒಳಗಡೆ ನಾವು ರಾಜ್ಯದ ಮಹಿಳೆಯರಿಗೆ ಇದನ್ನು ಉಚಿತ ಬಸ್ ಪ್ರಯಾಣವನ್ನು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ। ಸೊ ನುಡಿದಂತೆ ನಡೆಯುವಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರ ಸರ್ಕಾರ। ತುಂಬ ನಿರಪೇಕ್ಷಿತ ಅಂತ ಹೇಳಿದ್ರೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಸಂವಿಧಾನಕ್ಕೆ ಬಹಳಷ್ಟು ಮರ್ಯಾದೆಯನ್ನು ಕೊಟ್ಟು ನಡ್ಕೊಳ್ಳುವಂಥವ್ರು ನಾವು। ಸೊ ಆ ರೀತಿ ಯಾವುದೇ ನಿಮಗೆ ಆ ರೀತಿ ಅನಿಸಿದ್ರೆ ಅದು ತಪ್ಪಾಗ್ರಹಿಕೆ ಅಂತ ಹೇಳಿ। ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಕಾಂಗ್ರೆಸ್ ಪಕ್ಷ ಚುನಾವಣಾ ಸಂದರ್ಭದಲ್ಲಿ ನೀಡಿದ ಭರವಸೆಯಂತೆ ಅದರಲ್ಲಿ ಮಹಿಳೆಯ ಸ್ವಾಭಿಮಾನ ಜೀವನಕ್ಕೆ ಒಳ್ಳೆಯದಾಗಲಿದೆ ಎಂಬ ಶಕ್ತಿ ಈ ಯೋಜನೆ ಒಂದೇ ತಿಂಗಳಲ್ಲಿ ರಾಜ್ಯದ ಮಹಿಳೆಗೆ ಉಚಿತ ಬಸ್ ಪ್ರಯಾಣಕ್ಕೆ ಚಾಲನೆ ನೀಡಲಾಗಿದೆ ಅಂತ ಹೇಳಿದರು। ನುಡಿದಂತೆ ನಡೆಯುವ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ। ಈ ದೇಶದ ಕಾನೂನು ಸಂವಿಧಾನಕ್ಕೆ ಗೌರವ ಕೊಟ್ಟು ನಾವು ಕಾರ್ಯನಿರ್ವಹಿಸಲಿದ್ದೇವೆ ಎಂದು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು। ಇನ್ನು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಬಳಿಕ ಉಡುಪಿಯ ಕೃಷ್ಣಮಠಕ್ಕೂ ಭೇಟಿ ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು। ಶ್ರೀಕೃಷ್ಣನ ದರ್ಶನ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್। ಶಕ್ತಿ ಉಚಿತ ಬಸ್ ಯೋಜನೆ ಉದ್ಘಾಟನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದಿದ್ದರು। ಮಹಾಪೂಜೆ ವೇಳೆ ದೇವರ ದರ್ಶನವನ್ನ ಮಾಡಿದ್ದಾರೆ।